ಬಡ ಬೀಡಿ ಕಾರ್ಮಿಕರಿಗೆ ಸಿಗಬೇಕಾದ ಕನಿಷ್ಠ ಕೂಲಿ ಹಾಗೂ ತುಟಿ ಭತ್ಯೆಯನ್ನು ಕಂಪನಿಗಳು ನೀಡದಿದ್ದರೆ ಎಲ್ಲ ಕಂಪನಿಗಳಿಗೂ ಬೀಗ ಜಡಿದು ಹೋರಾಟ ಮಾಡಲಾಗುವುದು. ಬೀಡಿ ಕಾರ್ಮಿಕರ ನ್ಯಾಯಕ್ಕಾಗಿ ನಾವು ಜೈಲಿಗೆ ಹೋಗಲು ಸಿದ್ಧ ಎಂದು ಜೆಡಿಎಸ್ನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಶ್ರಫ್ ಕಲ್ಲೇಕ ಎಚ್ಚರಿಸಿದರು. ಬೀಡಿ ಕಂಪನಿಗಳು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಹಾಗೂ ತುಟಿ ಭತ್ಯೆ ನೀಡದೆ ಶೋಷಣೆ ಮಾಡುತ್ತಿರುವವರ ವಿರುದ್ಧ ಜೆಡಿಎಸ್ ಹಾಗೂ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಜಂಟಿ ಆಶ್ರಯದಲ್ಲಿ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಕರಾವಳಿ ಭಾಗದ ಬಹುತೇಕ ಮಹಿಳೆಯರು ಬೀಡಿ ಕಟ್ಟಿ ಜೀವನ ಸಾಗಿಸುತ್ತಿದ್ದು, ಬೀಡಿ ಕಾರ್ಮಿಕರಿಗೆ ಸರ್ಕಾರ ಪ್ರತಿ 1000 ಬೀಡಿಗೆ 220 ರೂಪಾಯಿ ವೇತನ ನಿಗದಿಪಡಿಸಿದೆ. ಆದರೆ ಕಂಪನಿಗಳು ಕೇವಲ 162 ರೂಪಾಯಿ ನೀಡುತ್ತಿದ್ದಾರೆ. 2015ರಲ್ಲಿ ರಾಜ್ಯ ಸರ್ಕಾರ ಬೀಡಿ ಕಾರ್ಮಿಕರಿಗೆ 12.75 ತುಟಿ ಭತ್ಯೆಯನ್ನ ಏರಿಕೆ ಮಾಡಿದೆ. ಅದನ್ನ ಕಂಪನಿಗಳು ಕಾರ್ಮಿಕರಿಗೆ ನೀಡದೆ ವಂಚನೆ ಮಾಡುತ್ತಿದ್ದಾರೆ. ನಾವು ಕಂಪನಿಗಳ ಯಾವುದೇ ಲಾಭಿಗೆ ಮಣಿಯದೆ ಕಾರ್ಮಿಕರಿಗೆ ನ್ಯಾಯ ಸಿಗುವ ತನಕ ಹೋರಾಟ ಮುಂದುವರಿಸಲಿದ್ದೇವೆ ಎಂದು ಎಚ್ಚರಿಸಿದರು. ಆದರೆ ಇದುವರೆಗೆ ಒಂದು ಕಂಪನಿಯವರು ಈ ತುಟಿ ಭತ್ಯೆಯನ್ನು ಕೊಡಲಿಲ್ಲ. 950ರಿಂದ 1000 ಕೋಟಿ ರೂಪಾಯಿ ಇವತ್ತು ತುಟಿ ಭತ್ಯೆ ನಮ್ಮ ಬೀಡಿ ಕಾರ್ಮಿಕರಿಗೆ ಕೊಡಬೇಕಾಗಿದೆ. ಆದರೆ ಇವತ್ತು ಕಂಪನಿಗಳು ಕೆಲವು ಕಾರ್ಮಿಕ ಇಲಾಖೆಯವರೊಂದಿಗೆ ಕೈ ಜೋಡಿಸಿಕೊಂಡು ನಮ್ಮ ಕಾರ್ಮಿಕರಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಇವತ್ತು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವುದರ ಜೊತೆಗೆ ಕಂಪನಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದು ಕೇವಲ ತಾತ್ಕಾಲಿಕವಾದಂಥ ಒಂದು ಪ್ರತಿಭಟನೆ. ನಮ್ಮ ಪ್ರತಿಭಟನೆಯನ್ನು ನೀವು ಗಂಭೀರವಾಗಿ ಪರಿಗಣಿಸದಿದ್ದರೆ ನಿಮ್ಮ ಯಾವುದೇ ಇದೆಯಲ್ಲ ಕಂಪನಿಗಳಿದೆಯಲ್ಲ ಅದಕ್ಕೆ ಬೀಗ ಜಡಿಯುವುದರ ಮೂಲಕ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡುತ್ತೇವೆ. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಗಿರಿಧರ್ ನಾಯ್ಕ್ ಅವರು ಮಾತನಾಡಿ, ಬೀಡಿ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಅನೇಕ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಇದೀಗ ಜೆಡಿಎಸ್ ಹಾಗೂ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಜಂಟಿಯಾಗಿ ಹೋರಾಟ ಮುಂದುವರೆಸಿತ್ತು. ಬೀಡಿ ಕಂಪನಿಗಳು 15 ದಿನಗಳಲ್ಲಿ ಕನಿಷ್ಠ ವೇತನ ಹಾಗೂ ತುಟಿ ಭತ್ಯೆಯನ್ನ ನೀಡಬೇಕೆಂದು ಆಗ್ರಹಿಸಿದ್ರು. ಭತ್ಯೆಯನ್ನು ಕೊಡುವುದಿಲ್ಲ ಅಂತ ಹೇಳಿ ಇವರು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಮ್ಮ ಸಂಘಟನೆ ಮತ್ತು ಜನತಾದಳವರು ಜಂಟಿಯಾಗಿ ನಾವು ಸೇರಿ 15 ದಿವಸ ನಾವು ಟೈಮ್ ಕೊಡ್ತೇವೆ. 15 ದಿವಸದ ಒಳಗೆ ಈ ಬೀಡಿ ಕಂಪನಿಯವರು ಸರಿಯಾಗಿ ಅವರಿಗೆ ಭತ್ಯೆ ಕೊಡದೇ ಇದ್ದರೆ ಖಂಡಿತವಾಗಿ ಇವತ್ತು ಇಷ್ಟು ಜನ ಸೇರಿದ್ದಾರೆ. ಪ್ರತಿಯೊಂದು ಎಷ್ಟು ಕಂಪನಿ ಪುತ್ತೂರು ತಾಲೂಕಲ್ಲಿ ಇದೆಯಾ ಅಷ್ಟು ಕಂಪನಿಗೆ ಸಹ ನಾವು ಬೀಗ ಜಡಿಯಲಿಕ್ಕೆ ನಾವು ಬದ್ಧರಿದ್ದೇವೆ. ಅದು ಅಲ್ಲದೆ ಈ ಸಂದರ್ಭ ಪ್ರತಿಭಟನೆಯಲ್ಲಿ ಜೆಡಿಎಸ್ನ ಮುಖಂಡರಾದ ರಾಧಾಕೃಷ್ಣ ಸಾಲ್ಯನ್, ಶಿವು ಸಾಲ್ಯನ್, ಹರೀಶ್ ಕೊಟ್ಟಾರಿ, ಜಾಫರ್ ವಿಟ್ಲ, ಕರೀಂ ಪಳತೂರು, ನಜೀರ್ ಬಪ್ಪಳಿಗೆ, ಅದ್ದು ಪಡೇಲ್, ಇಬ್ರಾಹಿಂ ಕಲರ್ಪೆ, ಇಬ್ರಾಹಿಂ ಪರ್ಪುಂಜ, ಜಯರಾಜ್ ಅಮೀನ್, ಪದ್ಮಮಣಿ, ಪ್ರಜ್ಞಾ ಮೊದಲಾದವರು ಭಾಗವಹಿಸಿದ್ರು. ಅನಿಶ್ ಕುಮಾರ್, ವಿ4 ನ್ಯೂಸ್ 7 ಪುತ್ತೂರು.